ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಆರೋಪದಲ್ಲಿ ಬಂಧಿತಳಾಗಿರ್ತಕ್ಕಂತಹ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಗೆ ಮಂಗಳೂರು ಮತ್ತು ಕಾಸರಗೋಡಿನ ನಂಟು ಇತ್ತ ಅನ್ನುವಂತಹ ಒಂದಷ್ಟು ಅನುಮಾನ ಇದೀಗ ವ್ಯಕ್ತ ಆಗ್ತಾ ಇದೆ. ಈಕೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸೇವೆಯ ಉದ್ಘಾಟನೆಯ ಸಂದರ್ಭ ಕಾಸರಗೋಡಿಗೆ ಹಾಗೂ ವಿಸ್ಡಾಡೋಮ್ ಕೋಚ್ನಲ್ಲಿ ಮಂಗಳೂರಿಗೆ ಬಂದಿದ್ಲು ಎಂಬ ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. 2022ರ ಡಿಸೆಂಬರ್ನಲ್ಲಿ ಬೆಂಗಳೂರು ವಿಸ್ಡಾಡೋಮ್ ರೈಲಿನ ಮೂಲಕ ಜ್ಯೋತಿ ಮಂಗಳೂರು ಜಂಕ್ಷನ್ಗೆ ಬಂದಿದ್ದು, ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಕೂಡ ಆಕೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇನ್ನು 2023ರಲ್ಲಿ ಜ್ಯೋತಿ ಮಲ್ಹೋತ್ರಾ ಮೊದಲ ಬಾರಿಗೆ ಕೇರಳಕ್ಕೆ ಭೇಟಿ ಕೊಟ್ಟಿದ್ದು, ಆ ಬಳಿಕ 3 ಬಾರಿ ಬಂದು ಹೋಗಿದ್ಲು ಎಂಬುದು ತನಿಖೆ ನಡೆಸ್ತಾ ಇರುವಂತಹ ಹರಿಯಾಣ ಪೊಲೀಸರು ಕಂಡುಕೊಂಡಿದ್ದಾರೆ. ಕೇರಳ ಭೇಟಿಯ ವಿಡಿಯೋಗಳನ್ನು ಆಕೆ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಹಂಚಿಕೊಂಡಿದ್ಲು. 2023 ಆಗಸ್ಟ್ನಲ್ಲಿ ಜ್ಯೋತಿ ತಿರುವನಂತಪುರಕ್ಕೆ ಪ್ರಥಮ ಬಾರಿಗೆ ಬಂದಿದ್ಲು. ಕೇರಳಕ್ಕೆ ಮಂಜೂರಾದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಉದ್ಘಾಟನೆಯ ಸಮಾರಂಭದ ಸಂದರ್ಭದಲ್ಲಿ ಆಕೆ ನೇತ್ರಾವತಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಮುಂಬೈಯಿಂದ ಕಾಸರಗೋಡಿಗೆ ಆಗಮಿಸಿ ವಂದೇ ಭಾರತ್ ರೈಲು ಸೇವೆಯ ಉದ್ಘಾಟನೆಯ ಸಮಾರಂಭದಲ್ಲೂ ಕೂಡ ಭಾಗವಹಿಸಿದ್ಲು. ಆನಂತರ ವಂದೇ ಭಾರತ್ ರೈಲಿನಲ್ಲಿ ತಿರುವನಂತಪುರಕ್ಕೆ ತೆರಳಿದ್ಲು ಎನ್ನಲಾಗಿದೆ. ಮರುದಿವಸ ತಿರುವನಂತಪುರದಿಂದ ನೇತ್ರಾವತಿ ಎಕ್ಸ್‌ಪ್ರೆಸ್ನಲ್ಲಿ ಮುಂಬೈಗೆ ಮರಳಿದ್ಲು ಅಂತ ಮಾಹಿತಿ ಇದೆ. ಬಳಿಕ ಆಕೆ ಕಣ್ಣೂರು ಮತ್ತು ಕೊಚ್ಚಿಗೂ ಕೂಡ ಭೇಟಿ ನೀಡಿದ್ಲು. ಆದರೆ ಅದರ ವಿಡಿಯೋ ಚಿತ್ರಗಳನ್ನು ಆಕೆ ಎಲ್ಲಿಯೂ ಕೂಡ ಹಂಚಿಕೊಂಡಿರಲಿಲ್ಲ. ಅದು ಪೊಲೀಸರ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರೋಪದಲ್ಲಿ ಜ್ಯೋತಿ ಸಹಿತ 12 ಮಂದಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಉತ್ತರ ಭಾರತದಲ್ಲಿ ಕಾರ್ಯವೆಸಗ್ತಾ ಇರುವ ಪಾಕಿಸ್ತಾನಿ ಗುಪ್ತಚರ ಏಜೆನ್ಸಿಗಳೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ರು ಅನ್ನುವಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಅವರಲ್ಲಿ 6 ಮಂದಿ ಪಂಜಾಬ್ ನಿವಾಸಿಗಳು, 4 ಹರಿಯಾಣದವರು ಆಗಿದ್ದಾರೆ. ಜ್ಯೋತಿ ಮಲ್ಹೋತ್ರಾಳನ್ನ ಮೇ 16ರಂದು ಹರಿಯಾಣ ಪೊಲೀಸರು ಹಿಸಾರ್ನಿಂದ ಬಂಧನ ಮಾಡಿದ್ರು. ಸದ್ಯ ಈಕೆ ಕಾಸರಗೋಡು ಮತ್ತು ಮಂಗಳೂರಿಗೆ ಬಂದಿರತಕ್ಕಂತಹ ವಿಡಿಯೋ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತು ಯಾವ ಕಾರಣಕ್ಕೆ ಬಂದಿವೆ ಅಂದರೆ ಅಲ್ಲಿ ನಾವು ಗಮನಿಸಬಹುದು. ಅಂದರೆ ಒಂದು ವಿಸ್ಡಾಡೋಮ್ ರೈಲಿನ ಸಂದರ್ಭದಲ್ಲಿ, ಮತ್ತೊಂದು ವಂದೇ ಭಾರತ್ ರೈಲು ಉದ್ಘಾಟನೆಯ ಸಂದರ್ಭದಲ್ಲಿ ಇದೇನಾದರೂ ಶೂಟಿಂಗ್ ಮಾಡೋ ಉದ್ದೇಶದಿಂದ ಬಂದಿರಬಹುದು. ಇನ್ನು ಉಳಿದ 2 ಸಂದರ್ಭದಲ್ಲಿ ಕೇರಳಕ್ಕೆ ಆಕೆ ಭೇಟಿ ಕೊಟ್ಟಿದ್ಲು. ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ಲು ಅನ್ನುವಂಥ ವಿಚಾರವಾಗಿ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ.